ಆತ್ಮೀಯ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆ, ನಮಗೆಲ್ಲ ಗೊತ್ತಿದ್ದ ಹಾಗೆ ಪಡುಮಲೆ ಎನ್ನುವಂಥದ್ದು ಒಂದು ಐತಿಹಾಸಿಕವಾದಂಥ ಒಂದು ಕ್ಷೇತ್ರ. ವಿಶೇಷವಾಗಿ ಕೋಟಿ ಚೆನ್ನಯ್ಯರು ಹುಟ್ಟಿದ ಆ ಊರು ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಮಸೀದಿ ಇದೆ. ಅಲ್ಲಿ ಸುಮಾರು ಒಂದು ಪ್ರತೀತಿ ಏನಿದೆ ಅಂದರೆ ಒಂದು ಸುಮಾರು 800 ವರ್ಷಗಳ ಒಂದು ಇತಿಹಾಸ ಆ ಮಸೀದಿಗೆ ಇದೆ ಅಂತ. ಇತ್ತೀಚಿನ ಒಂದು ದಿನಮಾನದಲ್ಲಿ ಒಂದು ಸುಮಾರು 200-250 ವರ್ಷಗಳ ಹಿಂದೆ ಅಲ್ಲಿ ಅಂತ್ಯವಿಶ್ರಮ ಹೊಂದಿದಂಥ ಒಂದು ಮಹಾನುಭಾವರು ಆ ಒಂದು ಮಸೀದಿಯ ಪರಿಸರದಲ್ಲಿ, ಮಸೀದಿಯ ಪಕ್ಕದಲ್ಲಿದ್ದಾರೆ. ಈಗ ಮಸೀದಿಯ ಒಂದು ಪುನರ್ನಿರ್ಮಾಣದ ಭಾಗವಾಗಿ ಬಂದಾಗ ಅಲ್ಲಿ ಮಸೀದಿಯ ಒಂದು ಒಳಗೇ ಇದ್ದಾರೆ ಅವರ ಒಂದು ಆ ಮಹಾನುಭಾವರ ಜನಾಜ. ವರ್ಷಂಪ್ರತಿ ನಾವು ಒಂದು ಆಂಡ್ ನೇರ್ಚೆಯನ್ನು, ಆ ಮಖಾಮ್ ಆಂಡ್ ನೇರ್ಚೆ ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈಗಾಗಲೇ ಸುಮಾರು 12 ವರ್ಷಗಳಿಂದ ಈ ಒಂದು ಆಂಡ್ ನೇರ್ಚೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ಸಮುದಾಯ, ಜಾತಿ ಮತ್ತು ಭೇದಗಳನ್ನು ಬಿಟ್ಟು ಆ ಭಾಗದ ಮತ್ತು ಬೇರೆ ಬೇರೆ ಊರ ಪರವೂರ ಎಲ್ಲ ಸಮುದಾಯದ ಜನ ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ, ಹರಿಕೆಯನ್ನು ಕೊಡ್ತಕ್ಕಂಥ ಒಂದು ವಿಚಾರಗಳಿದೆ. ನಮಗೆಲ್ಲ ಗೊತ್ತಿದೆ ಅದು. ಈಗಾಗಲೇ ನಾವು ಏಪ್ರಿಲ್ 24, 25, 26 ಈ 3 ದಿನ ಈ ಕಾರ್ಯಕ್ರಮ ನಡೆಯುತ್ತದೆ. ಆರಂಭದ ದಿನಗಳಲ್ಲಿ ನಾನು ಅದನ್ನು ಉದ್ಘಾಟನಾ ಸಮಾರಂಭದ ಎಲ್ಲ ವಿವರಗಳನ್ನು ಓದಿ ಹೇಳಲಿಕ್ಕೆ ಹೋಗೋದಿಲ್ಲ, ಅದರಲ್ಲಿ ವಿವರ ಇದೆ ಅಲ್ಲ, ಸಾಕಲ್ಲ ಹಾಗೆ. ಮತ್ತು ಕೊನೆಯದಾಗಿ ವಿಶೇಷವಾಗಿ 26ನೇ ತಾರೀಕು ಒಂದು ಸೌಹಾರ್ದ ಸಂಗಮ ಎನ್ನುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು 24ರ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ 2 ವಿಚಾರಗಳ ಬಗ್ಗೆ ಹೇಳುತ್ತಿದ್ದರೆ, ನಮ್ಮ NPM ಸೈಯದ್ ಜಲಾಲುದ್ದೀನ್ ತಂಗಲ್ ಅಲ್ ಬುಖಾರಿ ಕುನ್ನಂಗೆ ಇವರು ಈ ಒಂದು ಕಾರ್ಯಕ್ರಮವನ್ನು, ನಮ್ಮ ಮತ ಪ್ರಭಾಷಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವತ್ತು ಮುಖ್ಯ ಪ್ರಭಾಷಣಗಾರರಾಗಿ ನಮ್ಮ ಜಮಾತಿನ ಆದರಣೀಯ ಖತೀಬರಾದಂಥ ಬಹುಮಾನ್ಯರಾದ ಯೂಸುಫ್ ಸವಾದ್ ಫೈಜಿ ಅಲ್ ಮೊಹಬರಿ ಅವರು ಮುಖ್ಯ ಪ್ರಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯಾಗಿ ನಮ್ಮೆಲ್ಲ ಅನೇಕ ಜನ ನಮ್ಮ ನೇತಾರರನ್ನೆಲ್ಲ ನಾವು ಆಹ್ವಾನಿಸಿದ್ದೇವೆ. ಹಾಗೆಯೇ ಬೇಕಾದ 25ನೇ ತಾರೀಕು ನಾವು ಅಲ್ಹಾಜ್ ಅಬ್ದುಲ್ ಖಾದರ್ ಸಕಾಫಿ ಮುದುಗೋಡ ಅಂತ ಒಬ್ಬ ಉತ್ತಮ ಪ್ರಾಸಂಗಿಕರು, ಧಾರ್ಮಿಕ ನೇತಾರರು ಆದಂಥ, ವಿದ್ವಾಂಸರು ಆದಂಥ ಅಬ್ದುಲ್ ಖಾದರ್ ಸಕಾಫಿ ಮುದುಗೋಡರವರು 25ನೇ ತಾರೀಕು ಪ್ರಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ 26ನೇ ತಾರೀಕು ಈ ಸಮಾರೋಪ ಸಮಾರಂಭ, ಈ ಮತ ಪ್ರಭಾಷಣದ ಬಹುಮಾನ್ಯರಾದ ಸೈಯದ್ ಅಹಮದ್ ಪುಕೋಯ ತಂಗಳ್ರವರು ದುಆಶೀರ್ವಾಜನ ಮತ್ತು ಊಟ ಪ್ರಾರ್ಥನೆ ಒಂದು ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವತ್ತು ವಿಶೇಷವಾಗಿ ಮುಖ್ಯ ಪ್ರಭಾಷಣಗಾರರಾಗಿ ಹಾಫಿಲ್ ಸಮೀಸ್ ಖಾನ್ ನಾಫಿ ಇಡುಕಿ ಕೇರಳದವರು ಮುಖ್ಯ ಪ್ರಭಾಷಣಗಾರರಾಗಿ ಆಗಮಿಸಲಿಕ್ಕಿದ್ದಾರೆ. ಅವತ್ತು ಅನೇಕ ಜನ ನಮ್ಮ ಊರ ಪರವೂರ ಗಣ್ಯರನ್ನು ಗೌರವ ಉಪಸ್ಥಿತಿಯನ್ನಾಗಿ ನಾವು ಇಟ್ಕೊಂಡಿದ್ದೇವೆ. ಎಲ್ಲವೂ ಬರಲಿಕ್ಕೆ ಒಪ್ಪಿದ್ದಾರೆ. ನನ್ನೊಂದು ವಿಶೇಷವಾಗಿ ನಾವು ಈಗಾಗಲೇ ಒಂದು ಪಡುಮಲೆ ಒಂದು ಸೌಹಾರ್ದ ಕೇಂದ್ರದ ಬಗ್ಗೆ ನಾನು ಮಾತಾಡಿದಾಗ ಒಂದು ಸೌಹಾರ್ದ ಕಾರ್ಯಕ್ರಮವನ್ನು, ಸಂಗಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಗೌರವಾನ್ವಿತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಮತ್ತು ನಮ್ಮ ಎಲ್ಲ ರಾಜಕೀಯ ಮತ್ತು ಸಾಮಾಜಿಕ, ಶೈಕ್ಷಣಿಕ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾದರೆ ವಿಶೇಷವಾಗಿ ನಮ್ಮ ರಮನಾಥ್ ರೈಗಳು ಬರಲಿಕ್ಕಿದ್ದಾರೆ, ಐವನ್ ಡಿ ಸೋಜಾ ಇದ್ದಾರೆ, ಮಂಜುನಾಥ್ ಭಂಡಾರಿ ಅವರಿದ್ದಾರೆ, ಶ್ರೀಮತಿ ಶಕುಂತಲಾ ಶೆಟ್ಟಿಯವರಿದ್ದಾರೆ, ಪದ್ಮರಾಜ್ ಆರ್ ಪೂಜಾರಿ ಅವರಿದ್ದಾರೆ, ಇನಾಯತ್ ಅಲಿ, MS ಮೊಹಮ್ಮದ್, ಹೇಮನಾಥ್ ಶೆಟ್ಟಿಯವರು, ಶಶಿಕುಮಾರ್ ಬಾಲಿಯಟ್ರವರು ಆದಿಯಾಗಿ ಅನೇಕ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ನಾಯಕರುಗಳು ಆ ಒಂದು ಸೌಹಾರ್ದ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಒಂದು ಪ್ರಾರ್ಥನೆ ಇಷ್ಟೇ, ನೀವು ನಮ್ಮ ಮಾಧ್ಯಮ ಸ್ನೇಹಿತರುಗಳು ಇವತ್ತು ಪಡುಮಲೆಯ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ಅರಿವನ್ನು ಇದ್ದವರು ತಾವು. ಒಂದು ಕ್ಷೇತ್ರದ ಒಂದು ಬೆಳವಣಿಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ತಾವು ತಮ್ಮ ಒಂದು ಪ್ರಚಾರದ ಮೂಲಕ ಇದ್ದದ್ದನ್ನು ಒಂದು ಪ್ರಚಾರ ಮಾಡುವುದರ ಮೂಲಕ ಒಂದು ಸರ್ವ ಸಮನ್ವಯತೆಯ ಒಂದು ಕೇಂದ್ರವಾದಂಥ ಒಂದು ಪಡುಮಲೆ ಇನ್ನಷ್ಟು ಪ್ರಸಿದ್ಧಿ ಮತ್ತು ಅದನ್ನು ಚರಿತ್ರೆಯಲ್ಲಿ ದಾಖಲಾಗ್ತಕ್ಕಂಥ ಈಗಾಗಲೇ ಆಗಿದೆ. ಪಡುಮಲೆ ಒಂದು ಕಡೆ ನಾವು ಗೆಜ್ಜಗಿರಿ ಅದು ಇದ್ದರೆ ಅಲ್ಲೇ ಪಕ್ಕದ ಒಂದು ಕೂಗಳತೆ ಕೂಡ ಇಲ್ಲ, ಅಲ್ಲೇ ಪುಮಾನಿ ಕಿನ್ನಿಮಾನಿ ದೇವಸ್ಥಾನ ಇದೆ. ಅಲ್ಲಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಆಗುವಾಗಲೂ ಕೂಡ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಈಗ ನಾವು ಕೂಡ ಹಿಂದೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಮ್ಮ ಪಡುಮಲೆ ಜಮಾತರು ಅಲ್ಲಿಗೆ ಒಂದು ಸಣ್ಣ ಒಂದು ಮೊತ್ತವನ್ನು ಎಲ್ಲರಿಂದಲೂ ಸಂಗ್ರಹಣ ಮಾಡಿ ನಾವು ಅದಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇವೆ. ಅಂದರೆ ಒಂದು ಪರಸ್ಪರ ಬಾಂಧವ್ಯದ ಇದು, ಅದರ ಚರಿತ್ರೆಗಳು ಬಹಳ ಇದೆ. ಅದರ ಹಿಂದಿನ ಇದನ್ನು ನಮ್ಮ ಪ್ರದೀಪ್ಗೆಲ್ಲ ಗೊತ್ತಿರ್ಬೋದು. ಅದು ಅಲ್ಲಿ ಒಂದು 12 ಮುಡಿ ಗದ್ದೆ ಇದೆ. ಪ್ರದೀಪ್, ನೀವು ಬಂದಾಗ ಗೊತ್ತಾಗ್ತದೆ, ನೀವೆಲ್ಲ ಬರಬೇಕಲ್ಲಿ. ಮೊದಲು ಅದು ಒಂದೇ ದಿನ ಅದು ಉಳಬೇಕು,
ಒಂದೇ ದಿನ ಅದಕ್ಕೆ ಬೀಜ ಹಾಕಬೇಕು, ಒಂದೇ ದಿನ ಅಷ್ಟು ಎತ್ತುಗಳೆಲ್ಲ ಇತ್ತದು ಆ ಕಾಲಘಟ್ಟಗಳು, ಮತ್ತು ಒಂದೇ ದಿನ ಕೊಯ್ಲು ಮಾಡಬೇಕು ಅಂತ. ಆದರೆ ಇದೆಲ್ಲಕ್ಕಿಂತಲೂ ವಿಶೇಷವಾದದ್ದು ಏನಂದರೆ, ಆ ಕೊಯ್ಲು ಮಾಡುವ ಮೊದಲು ಒಂದು ಕಟ್ಟ ಈ ತೆನೆ ಭತ್ತದ ಇದಿದೆ, ಕಟ್ಟೆ ಏನಿದೆ ಅದನ್ನು ತಂದು ಅಲ್ಲಿ ಹಾಕಿ ಪ್ರಾರ್ಥನೆ ಮಾಡಿ ಉಳಿದದನ್ನು ಕೊಯ್ಯಬೇಕು ಅಂತೇಳಿ ಒಂದು ಪ್ರತೀತಿ ಇತ್ತು. ಆನಂತರ ಈಗ ಅದು ಬೇಸಾಯಗೆಲ್ಲ ಮುಗಿಯಿತು. ಆನಂತರ ರಬ್ಬರ್ ಬೆಳೆ ಮಾಡಿದರು, ಅದು ಕೂಡ ಉಳಿಲಿಲ್ಲ ಅಲ್ಲಿ. ಈಗ ಅದು ಖಾಲಿ ಹಾಗೇ ಇದೆ. ಅಂದರೆ ಒಂದು ಅವಿನಾಭಾವ ಸಂಬಂಧಗಳಿದೆ. ದೇವಸ್ಥಾನ ಮತ್ತು ಮಸೀದಿ, ಆ ಪರಿಸರ ಮತ್ತು ಆ ಊರಿಗೆ ಒಂದು ಅವಿನಾಭಾವವಾದಂಥ ಸಂಬಂಧಗಳು ಹಿಂದೂ ಮುಸ್ಲಿಂ ವಿಚಾರಧಾರೆಗಳಲ್ಲಿ ಇದೆ. ಈ ಒಂದು ಸಂದೇಶವನ್ನು ತಾವು ಸಮಾಜಕ್ಕೆ ನೀಡಬೇಕು ಎನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರುಗಳಿಗೆ ನಮ್ಮ ಪಡುಮಲೆ ಜಮಾತ್ ಕಮಿಟಿಯ ಪರವಾಗಿ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಹೆಚ್ಚು ಕಡೆಯಲ್ಲಿ ಈಗೆಲ್ಲ ಉರೂಸ್ ಕಾರ್ಯಕ್ರಮ ಅಂತ ಹಾಕ್ತೀವಿ, ಅದು ಕೂಡ ಅದೇ ವಾರ್ಷಿಕವಾದದ್ದು. ಆದರೆ ನಾವು ಒಂದು ಆಂಡ್ ನೆರ್ಚೆ ಅಂದರೆ ಅದರ ಪ್ರಾಪರ್ ನಾಮ ಅಲ್ಲ, ಪ್ರಾಪರ್ ನೌನ್ ಅದು ಹಾಗೆ ಯೂಸ್ ಮಾಡಬೇಕು. ಹೆಸರು ಹಾಗೆ ಇರ್ತದೆ. ನೀವು ಹೇಳಿದಾಗೆ ವಾರ್ಷಿಕ ಈಗ ನಮ್ಮ ಅದು ಹಾಗೆ ನಾವು ಯೂಸ್ ಮಾಡೋದು. ಲ್ಯಾಂಗ್ವೇಜಿನ ಹೆಸರು ಟ್ರಾನ್ಸ್ಫರ್ ಮಾಡಿ ಹಾಗೆ ಬಂದಿದ್ದೇವೆ. ತುಂಬ ಜನ ಉರೂಸ್ ಅಂತೇಳಿ ಹೇಳ್ತಾರೆ ಹೇಳುವಾಗಲೂ, ಆದರೆ ನಾವು ಅದನ್ನು ಇದು ಹೌದು ಅಂದರೆ ವರ್ಷಾಂತಿಕ ಅಂತ ಕೆಲವು ಹೇಳ್ತೇವಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.